ನಾಡಿನ ಸಮಸ್ತ ಜನತೆಗೆ ರಂಜಾನ್ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಬಿ ರಮಾನಾಥ ರೈ, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ. ಶ್ರೀ ಹರೀಶ್ ಕುಮಾರ್, ಸದಸ್ಯರು, ವಿಧಾನ ಪರಿಷತ್. ಸುಹಾನ್ ಆಳ್ವ, ಕಾರ್ಯದರ್ಶಿ, NSUI, ಕರ್ನಾಟಕ ರಾಜ್ಯ. ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ಕೂಡ ಈದ್ ಉಲ್ ಫಿತರ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಜಗತ್ತಿನಾದ್ಯಂತ ಮುಸಲ್ಮಾನ ಬಂಧುಗಳು ಇಂದು ಬಹಳಷ್ಟು ಸಂಭ್ರಮದಲ್ಲಿದ್ದಾರೆ, ಖುಷಿಯನ್ನು ಪರಸ್ಪರ ಹಂಚ್ಕೊಳ್ತಾ ಇದ್ದಾರೆ. ಒಂದು ತಿಂಗಳ ಉಪವಾಸ ಜೊತೆಗೆ ಇಫ್ತಾರ್ ಇರ್ಬೋದು, ಇವುಗಳೆಲ್ಲವನ್ನು ಬಹಳಷ್ಟು ಭಕ್ತಿಯಿಂದ ಮಾಡಿಕೊಂಡು ಇವತ್ತು ಬಹಳಷ್ಟು ಸಂಭ್ರಮ ಪಡ್ತಾ ಇದ್ದಾರೆ, ಬಹಳಷ್ಟು ಖುಷಿಯಿಂದ ಇದ್ದಾರೆ. ಜೊತೆಗೆ ಆ ಖುಷಿಯನ್ನು ದಾನ ಧರ್ಮದ ಮೂಲಕ, ಜೊತೆಗೆ ಒಂದಷ್ಟು ಪ್ರಾರ್ಥನೆಯ ಮೂಲಕ ಇರ್ಬೋದು, ಬಂಧು ಮಿತ್ರರ ಮನೆಗೆ ಹೋಗೋದಿರ್ಬೋದು, ಅವರ ಕುಶಲೋಪಚಾರ ಮಾಡೋದಿರ್ಬೋದು, ಎಲ್ಲವನ್ನು ಕೂಡ ಮಾಡ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಜಗತ್ತಿನಾದ್ಯಂತ ಇದೇ ವಿಚಾರಗಳು ಇವಾಗ ಕಾಣ್ತಾ ಇರುವಂಥದ್ದು. ಮುಸಲ್ಮಾನರ ಮನೆಗಳಲ್ಲಿ ಕೂಡ ಸಂಭ್ರಮ ಅನ್ನುವಂಥದ್ದು ಮನೆ ಮಾಡಿದೆ. ಇವತ್ತು ಇದೇ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿರುವಂಥದ್ದು. ಈದ್ ಉಲ್ ಫಿತರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಮಾರ್ ವಿಟ್ಲ. ಎಸ್ ವೀಕ್ಷಕರೇ, ಇವತ್ತು ನಾವಿರುವಂಥದ್ದು ಬೆಳ್ತಂಗಡಿ ತಾಲೂಕಿನ ಕಾಜೂರಿನಲ್ಲಿ ಬಹಳಷ್ಟು ಇತಿಹಾಸ ಹೊಂದಿರುವಂಥ ಮಸ್ಜಿದ್ ಇದೆ, ಜೊತೆಗೆ ದರ್ಗಾ ಇದೆ. ಇಲ್ಲಿ ಬಹಳಷ್ಟು ವಿಶೇಷ ಎನ್ನುವಂಥದ್ದು ಕೆಲವೊಂದಷ್ಟು ವಿಚಾರಗಳಿದೆ, ಅದನ್ನು ತಿಳಿದುಕೊಳ್ಳುವಂಥ ಕುತೂಹಲ ಕೂಡ ನನ್ನಲ್ಲಿರುವಂಥದ್ದು. ಜೊತೆಗೆ ಈ ಕ್ಷೇತ್ರ ಅನ್ನುವಂಥದ್ದು, ಈ ಭಾಗ ಅನ್ನುವಂಥದ್ದು ಜಗತ್ತಿಗೆ ಸೌಹಾರ್ದತೆಯ ಸಂದೇಶವನ್ನು ರವಾನಿಸಿರುವಂಥದ್ದು. ಜಗತ್ತಿಗೆ ಸೌಹಾರ್ದತೆ ಏನು ಅಂತ ಹೇಳಿದ್ರೆ ಅದನ್ನು ಇಲ್ಲಿನ ಜನರಲ್ಲಿ ತಿಳಿದುಕೊಳ್ಬೋದು, ಇಲ್ಲಿನ ಕಾರ್ಯಕ್ರಮಗಳಲ್ಲಿ, ಇಲ್ಲಿನ ಉರುಸುಗಳಲ್ಲಿ ನಾವು ಕಂಡುಕೊಳ್ಬೋದು. ಹಾಗಾಗಿ ಇಲ್ಲಿನ ವಿಶೇಷತೆಗಳು ಏನಿದೆ, ಇಲ್ಲಿನ ಇತಿಹಾಸ ಅನ್ನೋದು ಏನಿದೆ ಅದನ್ನು ನೋಡೋಣ ಬನ್ನಿ ವೀಕ್ಷಕರೇ. ಈದ್ ಉಲ್ ಫಿತರ್ ಬಹಳಷ್ಟು ಸಂಭ್ರಮದಿಂದ, ಬಹಳಷ್ಟು ಖುಷಿಯಿಂದ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಪ್ರಪಂಚದಾದ್ಯಂತ ಮುಸಲ್ಮಾನ ಬಂಧುಗಳು. ಈ ನಡುವೆ ಮಸೀದಿಗಳಲ್ಲಿ ಒಂದು ಸಾಮೂಹಿಕ ಪ್ರಾರ್ಥನೆ ಅನ್ನುವಂಥದ್ದು, ದಾನ ಧರ್ಮಗಳಿರ್ಬೋದು, ಆ ಖುಷಿಯ ಸಂಭ್ರಮದ ಕ್ಷಣಗಳನ್ನುವಂಥದ್ದು ಎಲ್ಲರ ನಡುವೆ ಇರುವಂಥದ್ದು. ಜೊತೆಗೆ ಇವತ್ತು ನಾವು ಇರುವಂಥದ್ದು ರೆಹಮಾನಿಯಾ ಜುಮಾ ಮಸ್ಜಿದ್, ಹಾಗೆಯೇ ಹಜರತ್ ಹಯಾತುಲ್ ಔಲಿಯಾ ದರ್ಗಾ ಶರೀಫ್ ಕಾಜೂರು. ಇಲ್ಲಿನ ದರ್ಗಾದ ಅಧ್ಯಕ್ಷರಿದ್ದಾರೆ, ಹಾಗೆಯೇ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ. ಇಬ್ಬರನ್ನು ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಮೊದಲನೇದಾಗಿ KU ಇಬ್ರಾಹಿಂ ಅವರಿದ್ದಾರೆ, ದರ್ಗಾದ ಅಧ್ಯಕ್ಷರು. ಹಾಗೆಯೇ ಪ್ರಧಾನ ಕಾರ್ಯದರ್ಶಿಯವರಿದ್ದಾರೆ ನಮ್ಮ ಜೊತೆಗೆ. JH ಅಬೂಬಕರ್ ಸಿದ್ದಿಕ್ ಅವರು. ಇಬ್ಬರನ್ನು ಕೂಡ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ, ಇಬ್ಬರಿಗೂ ಕೂಡ. ಹಾಗೆಯೇ ಅಧ್ಯಕ್ಷರು ಮಾತನಾಡಬೇಕು. ಈ ಒಂದು ಕ್ಷೇತ್ರ ಜೊತೆಗೆ ಬಹಳಷ್ಟು ಇತಿಹಾಸ ಹೊಂದಿರುವಂಥ ಕ್ಷೇತ್ರ, ಬಹು ಸಂಖ್ಯೆಯಲ್ಲಿ ಇಲ್ಲಿ ಜನ ಬರ್ತಾರೆ, ಜೊತೆಗೆ ಪ್ರಾರ್ಥನೆಯನ್ನು, ಹರಕೆಯನ್ನೆಲ್ಲ ಸಲ್ಲಿಸುವಂಥದ್ದು ಸರ್ವೇ ಸಾಮಾನ್ಯ. ಈ ಬಾರಿ ಈ ಒಂದು ತಿಂಗಳ ಉಪವಾಸದ ಬಳಿಕ ಈ ಹಬ್ಬದ ದಿನ ಅನ್ನುವಂಥದ್ದು ಯಾವ ರೀತಿಯಲ್ಲಿದೆ, ಜೊತೆಗೆ ಈ ಹಬ್ಬದ ಬಗ್ಗೆ ತಾವು ಏನು ಹೇಳ್ತೀರಾ ಅಂತ. ಪವಿತ್ರ ರಂಜಾನ್ ತಿಂಗಳಲ್ಲಿ ಒಂದು ತಿಂಗಳ ಉಪವಾಸವನ್ನು ನಮಗೆಲ್ಲರಿಗೂ ಆಚರಿಸಲು ಅನುಗ್ರಹಿಸಿದ ಅಲ್ಲಾಹನನ್ನು ನಾನು ಪ್ರಥಮವಾಗಿ ಸ್ತುತಿಸ್ತೇನೆ. ಅಲ್ಹಮ್ದುಲಿಲ್ಲಾ. ಇವತ್ತಿನ ದಿನ ನಮಗೆಲ್ಲರಿಗೂ ಈದ್ ಉಲ್ ಫಿತ್ರಿನ ಹಬ್ಬದ ಒಂದು ಶುಭ ದಿನ. ನಾವಿಂದು ಬೆಳಿಗ್ಗೆ ಮಸೀದಿಯಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಶುಭಾಶಯವನ್ನು ಹಂಚಿಕೊಂಡಿದ್ದೇವೆ. ನಾಡಿನ ಕ್ಷೇಮಕ್ಕಾಗಿ ನಾವಿಲ್ಲಿ ಔಲಿಯಾಕಲ್ ಹತ್ತಿರ ಸಾಮೂಹಿಕ ಪ್ರಾರ್ಥನೆ ಸಹ ಮಾಡಿದ್ದೇವೆ. ನಾಡಿನಲ್ಲಿ ಸೌಹಾರ್ದತೆ ನೆಲೆಸಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಶುಭವನ್ನು ಹಾರೈಸ್ತಾ ಇದ್ದೇನೆ.
ವೀಕ್ಷಕರೇ, ನಾವು ಇವಾಗ ಹಜರತ್ ಹಯಾತುಲ್ ಔಲಿಯಾ ದರ್ಗಾ ಶರೀಫ್ ಕಾಜೂರು. ಸೊ ಇವಾಗ ದರ್ಗಾದಲ್ಲಿದ್ದೇವೆ. ಏನು ಪವಿತ್ರ ರಂಜಾನ್ ತಿಂಗಳಲ್ಲಿ ಯಾವ ರೀತಿ ಆಚರಣೆ ಇರ್ತದೆ ಅಥವಾ ಅದರ ವಿಶೇಷತೆ ಎಲ್ಲವನ್ನು ಕೂಡ ಮಾತನಾಡುವಂಥ ಪ್ರಯತ್ನಗಳು ನಡೀತದೆ. ಈಗ ನಮ್ಮ ಜೊತೆಗೆ ಈ ಭಾಗದ ಬಹಳಷ್ಟು ಚಿರಪರಿಚಿತ ಪತ್ರಕರ್ತರಿದ್ದಾರೆ. ಜೊತೆಗೆ ಕಾಜೂರು ವಿದ್ಯಾಸಂಸ್ಥೆಗಳ ಟ್ರಸ್ಟಿಗಳಾಗಿರುವಂಥವರು ಅಚ್ಚು ಮುಂಡಾಜ್ ಅವರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಮೊದಲನೇದಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಚ್ಚು ಮುಂಡಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಬಹಳಷ್ಟು ಖುಷಿಯಿಂದ ಮಾತನಾಡಬೇಕು. ಯಾಕಂತ ಹೇಳಿದರೆ ಇವತ್ತು ಬಹಳಷ್ಟು ಸಂಭ್ರಮದಲ್ಲಿದ್ದೀರಾ. ಬಹಳಷ್ಟು ಜನ ಈ ಭಾಗಕ್ಕೆ ಬರ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಬಹಳಷ್ಟು ಐಹಿತ್ಯ ಹೊಂದಿರುವಂಥ ದರ್ಗಾ ಜೊತೆಗೆ ಮಸ್ಜಿದ್ ಇರುವಂಥದ್ದು. ಗ್ರಾಮೀಣ ಪ್ರದೇಶ, ಹಚ್ಚ ಹಸಿರಿನ ನಡುವೆ ಈ ದರ್ಗಾ ಇರುವಂಥದ್ದು. ಈ ನಡುವೆ ಬಹಳಷ್ಟು ಸಂಭ್ರಮ. ಏನು ರಂಜಾನ್ ತಿಂಗಳ ಉಪವಾಸ ಕಳೆದು ಇವತ್ತು ಈ ಸಂಭ್ರಮ ಮಾಡಿರುವಂಥದ್ದು. ನಾನು ಕೇಳಬೇಕು, ಈ ರಂಜಾನ್ ಅಂದ್ರೇ ಒಂದು ವಿಶೇಷ. ಯಾಕೆ ರಂಜಾನ್ ಅಂದರೆ ಇಷ್ಟೊಂದು ವಿಶೇಷ? ಏನಿದೆ ರಂಜಾನ್ನ ವಿಶೇಷತೆಗಳು ಅಂತ? ಈ ಇಸ್ಲಾಮಿಕ್ ನಮ್ಮ ಕ್ಯಾಲೆಂಡರ್ನಲ್ಲಿ ಮೊಹರಂ ತಿಂಗಳಿಂದ ನಮಗೆ ಹೊಸ ವರ್ಷ ಆರಂಭ ಆಗ್ತದೆ. ಹಾಗೆ ಮೊಹರಂ, ಸಫರ್, ರಜಬ್ ಹೀಗೆ ಅಂತೇಳಿ ನಮಗೆ ಒಟ್ಟು 12 ತಿಂಗಳುಗಳು. ಅದರಲ್ಲಿ ರಂಜಾನ್ ಅಂತ ಹೇಳುವಂಥ ಒಂದು ಪವಿತ್ರವಾದ ತಿಂಗಳು. ಈ 12 ತಿಂಗಳಲ್ಲಿ ನಮಗೆ ಭಾಳ ವಿಶೇಷವಾದ ತಿಂಗಳು ರಂಜಾನ್ ತಿಂಗಳಲ್ಲಿ ನಮಗೆ 30 ದಿನದ ಉಪವಾಸ, ಹೆಚ್ಚು ಕಮ್ಮಿ 1 ತಿಂಗಳು ಉಪವಾಸ ಅಂತ ಹೇಳಿದ್ರೆ ನಾವು ಬೆಳಗಿನ ನಮಾಜ್ಗಿಂತ ಮೊದಲು ಸಹರಿಯ ಸಮಯ ಇದೆ. ಆಗ ನಾವು ಆಹಾರ ಸೇವಿಸಿದರೆ ಮತ್ತೆ ಬಳಿಕ ಸಂಜೆ ಇಫ್ತಾರಿಗೆ ಆಗುವಂಥ ಸಮಯ ಸುಮಾರು ಸೂರ್ಯಾಸ್ತಮಾನ ಆದ ನಂತರ ನಮ್ಮ ಆಹಾರ ಸೇವನೆ ಆರಂಭ ಆಗ್ತದೆ. ಇಷ್ಟು ದೀರ್ಘ ಅವಧಿಗಳಲ್ಲಿ ಅಂದರೆ 14ರಿಂದ 13ರಿಂದ 14 ಗಂಟೆಗಳ ಕಾಲ ನಾವು ಒಂದು ಬೊಟ್ಟು ನೀರು ಕೂಡ ಸೇವಿಸದೆ ನಾವು ನಮ್ಮ ದೇಹವನ್ನು ರಂಜಾನ್ ಉಪವಾಸದ ಮೂಲಕ ದಂಡಿಸುವಂಥ ಮತ್ತು ದೇವರಿಗೆ ಅದನ್ನು ಅರ್ಪಿಸುವಂಥ ಕೆಲಸವನ್ನು ಮಾಡ್ತೇವೆ. ವಿಶೇಷವಾಗಿ ದೇಹವನ್ನು ಮಾತ್ರ ನಾವು ಹಸಿವು ಕೊಡ್ತಕ್ಕಂಥದ್ದಲ್ಲ ಈ ರಂಜಾನ್ನ ಸಂದೇಶ ಇರುವಂಥದ್ದು. ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳು ಎಲ್ಲದರ ಮೇಲೂ ಕೂಡ ಉಪವಾಸ ಇರಬೇಕು. ನಮ್ಮ ನಡವಳಿಕೆಗಳು, ನಮ್ಮ ಚಟುವಟಿಕೆಗಳು ಎಲ್ಲದರ ಮೇಲೂ ಉಪವಾಸ ಇರಬೇಕು. ಕೇವಲ ಹೊಟ್ಟೆ ಹಸಿವು ಮಾತ್ರ ಇದರ ಸಂದೇಶ ಅಲ್ಲ. ಆ ಮೂಲಕ ಬಡವರ ಊಟ ಮಾಡಲಿಕ್ಕೆ, ಒಂದು ಹೊತ್ತು ಊಟ ಮಾಡಲಿಕ್ಕೆ ಇಲ್ಲದೆ ಇರತಕ್ಕಂಥವರ ಹಸಿವಿನ ಅನುಭವ ಕೂಡ ಶ್ರೀಮಂತನಿಗಾಗಬೇಕು, ಮಧ್ಯಮ ವರ್ಗದವನಿಗಾಗಬೇಕು, ಬಡವನಿಗೂ ಕೂಡ ಈ ಒಂದು ದೃಷ್ಟಿಕೋನದ ಮೂಲಕ ಈ ಹಬ್ಬವನ್ನು ಆಚರಿಸಿಕೊಂಡು ಬಂದಿದ್ದೇವೆ. ಈ ರಂಜಾನ್ ಆಚರಣೆಗಿಂತ ಮೊದಲೇ 2 ತಿಂಗಳ ಹಿಂದೆ ನಮಗೆ ರಜಬ್ ಮತ್ತು ಶಹಬಾನ್ ಅನ್ನುವಂಥ 2 ತಿಂಗಳು ಬರ್ತದೆ. ಈ ಪವಿತ್ರ ಕುರಾನಲ್ಲಿ ಹೇಳ್ತದೆ, ನಮಗೆ ಮೊದಲೇ ಈ ರಂಜಾನನ್ನು ನಮಗೆ ನೀನು ತಲುಪಿಸಿಕೊಡು ಅಂತೇಳಿ ನಾವು 2 ತಿಂಗಳ ಹಿಂದೆ ಪ್ರಾರ್ಥನೆ ಸ್ಟಾರ್ಟ್ ಮಾಡಿರ್ತೇವೆ. ರಜಬಿಂಬ ಶಹಬಾನ್ ಬಲ್ಲಿಗನ ರಮಲಾನ್ ಅಂತೇಳಿ ನಾವು ಶುರು ಮಾಡಿರ್ತೇವೆ. ಹಾಗೆ 2 ತಿಂಗಳ 60 ದಿನದ ನಾವು ಪ್ರಾರ್ಥನೆಯನ್ನು ಮಾಡಿ ರಂಜಾನ್ ತಿಂಗಳಿಗೆ ಪ್ರವೇಶ ಆಗಿರ್ತೇವೆ. ಈಗ ಅದೆಲ್ಲವೂ ಮುಗಿದು ಇವತ್ತು ಹಬ್ಬದ ಸಂಭ್ರಮದಲ್ಲಿದ್ದೇವೆ. ನಾವು ದಾನ ಧರ್ಮಗಳನ್ನು ಮಾಡಿದ್ದೇವೆ. ಪವಿತ್ರವಾದ 30 ದಿನಗಳ ಉಪವಾಸವನ್ನು ಕೂಡ ಹೆಚ್ಚು ಕಮ್ಮಿ 30, ನಮಗೆ ಚಂದ್ರ ದರ್ಶನ ಆದರೆ 29ಕ್ಕೆ ಕೊನೆ ಆಗ್ತದೆ. ನಾವು 1 ತಿಂಗಳ ಉಪವಾಸವನ್ನು ಆಚರಣೆ ಮಾಡಿ ಇವತ್ತು ಹಬ್ಬದ ಸಂಭ್ರಮದಲ್ಲಿದ್ದೇವೆ. ಇವತ್ತು ನಾವು ಬೆಳಿಗ್ಗೆಲ್ಲ ಸಾಮೂಹಿಕ ಪ್ರಾರ್ಥನೆಗಳನ್ನು ಮಸೀದಿಯಲ್ಲಿ ಬಂದು ನಡೆಸ್ತೇವೆ. ಆ ಬಳಿಕ ಪರಸ್ಪರ ನಾವು ಹಬ್ಬದ ಸಂಭ್ರಮವನ್ನು, ವಿನಿಮಯವನ್ನು ಪ್ರೀತಿಯಿಂದ ಹಂಚಿಕೊಳ್ತೇವೆ, ಆಲಿಂಗನವನ್ನು ಮಾಡಿಕೊಳ್ತೇವೆ. ಕಳೆದ 2 ಕೋವಿಡ್ ಅವಧಿಗಳಲ್ಲಿ ನಮಗೆ ಸರ್ಕಾರ ಅನುಮತಿಯೇ ಸಿಗಲಿಲ್ಲ ನಮಗೆ ಹಬ್ಬವನ್ನು ಮಾಡಲಿಕ್ಕೆ. 2 ಹಬ್ಬವೇ ಸಂಪೂರ್ಣ ಗುಂದಿತ್ತು. ಈ ವರ್ಷ ಮತ್ತೆ ನಾವು ಸಂಭ್ರಮದಿಂದ, ಸರ್ಕಾರ ಕೂಡ ನಮಗೆ ಅನುಮತಿ ಕೊಟ್ಟಿದೆ. ಈ ವರ್ಷ ಭಾಳ ಸಂಭ್ರಮದಿಂದ ನಾವು ಕಳೆದ 2 ಹಬ್ಬವನ್ನು ಮನೆಯಲ್ಲಿ ಆಚರಿಸಿಕೊಂಡಿದ್ದೆವು. ಈ ವರ್ಷ ಮತ್ತೆ ಮಸೀದಿಯಲ್ಲಿ ಆಚರಿಸುವಂಥ ಭಾಗ್ಯ ನಮಗೆ ಬಂದಿದೆ ಅಂತ ಹೇಳುವಂಥ ಸಂತೋಷವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ. ಸೊ ಬಹಳಷ್ಟು ಖುಷಿ ಅನ್ನಿಸುವಂಥದ್ದು, ಜೊತೆಗೆ ಬಹಳಷ್ಟು ಅರ್ಥ ಅನ್ನುವಂಥದ್ದು ಅಲ್ಲಿರ್ತದೆ. ಯಾಕಂತ ಹೇಳಿದ್ರೆ ಈ ಬಡವರ ಜೀವನ ಹೇಗಿರ್ತದೆ ಅನ್ನುವಂಥದ್ದನ್ನು ಈ ಹಬ್ಬದ ನಡುವೆ ಈ ನಮ್ಮೆಲ್ಲರ ದೇಹವನ್ನು ನಾವೇ ದಂಡಿಸ್ಕೊಳ್ಳೋದು. ಸೊ ಆ ಸಮಯವನ್ನು ದೇವರಿಗೆ ಅರ್ಪಿಸೋದು ಅಥವಾ ದೇವರ ಧ್ಯಾನ ಮಾಡೋದಿರ್ಬೋದು ಅಥವಾ ಏನು ದೇವರನ್ನು ಭಜಿಸೋದು ಇರ್ಬೋದು, ಇದನ್ನು ನಿರಂತರವಾಗಿ ಮಾಡ್ತಾರೆ ಆ ತಿಂಗಳು. ಈ ಸಂಭ್ರಮದ ದಿನದಲ್ಲಿ ಸೊ ಈ ದರ್ಗಾದಲ್ಲಿ ಯಾವ ರೀತಿ ಇರ್ತದೆ ವಿಶೇಷತೆಗಳು, ಈವರೆಗೆ ಯಾವ ರೀತಿ ನಡೆದಿದೆ ಅಂತ? ಕಾಜೂರು ದರ್ಗಾ ಶರೀಫ್ ಅಂತ ಹೇಳಿದರೆ ಇದು ದಕ್ಷಿಣ ಭಾರತದ ಅಜ್ಮೀರ್ ಅಂತೇಳಿ ಪ್ರಸಿದ್ಧಿಯನ್ನು ಪಡೆದಂಥ ಕ್ಷೇತ್ರ. ಇದು ಸುಮಾರು 800 ವರ್ಷಗಳಿಗೂ ಮಿಗಿಲಾದ ಇತಿಹಾಸ ಈ ಒಂದು ಕ್ಷೇತ್ರಕ್ಕೆ ಇದೆ. ಇದು ಇಲ್ಲಿ ಅಂತ್ಯ ವಿಶ್ರಾಂತಿ ಹೊಂದಿದವರು ಪವಾಡ ಪುರುಷರು. ಅವರು ಈ ಧರ್ಮದ ಪ್ರಚಾರಕ್ಕಾಗಿ ಇವತ್ತು ಬಂದು ಬೇರೆ ಬೇರೆ ಕಾರಣಗಳಿಗಾಗಿ ಅವರ ಅಂತ್ಯವನ್ನು ಹೊಂದಿ ಇಲ್ಲಿ ಅವರ ಅಂತ್ಯ ಸಂಸ್ಕಾರ ಇಲ್ಲಿ ನಡೆದಿದೆ. ಅವರು ಅಲ್ಲಾಹನ ಔಲಿಯಾಗಳು ಅಂತೇಳಿ ನಾವೆಲ್ಲ ವಿಶ್ವಾಸವನ್ನು ಇಟ್ಟವರು. ಅವರ ಮೇಲೆ ಅವರ ಮುಖಾಂತರ ಪ್ರಾರ್ಥನೆಯನ್ನು ಮಾಡಿ ನಾವು ನಮ್ಮ ಇಷ್ಟಾರ್ಥವನ್ನು ಸಿದ್ಧಿ ಮಾಡಿಕೊಳ್ಳತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಕಾಜೂರು ಕ್ಷೇತ್ರದಲ್ಲಿ ಈ ಕ್ಷೇತ್ರಕ್ಕೆ ಲಕ್ಷಾಂತರ ಮಂದಿ ಭಕ್ತರಿದ್ದಾರೆ. ಇದು ಕೇವಲ ಕರ್ನಾಟಕಕ್ಕೆ ಸಂಬಂಧಪಟ್ಟದ್ದಲ್ಲ, ಇದು ವಿಶ್ವಾದ್ಯಂತ ಇದಕ್ಕೆ ಪ್ರಚಾರ ಇದೆ. ಮತ್ತು ಇಲ್ಲಿಯ ಉರುಸು ಮಹಾಸಂಭ್ರಮ ಇಲ್ಲಿನ ವಿಶೇಷ. ಪ್ರತಿ ವರ್ಷ ಇಲ್ಲಿ ಉರುಸು ನಡೀತದೆ. ಉರುಸು ಮಹಾಸಂಭ್ರಮ ಅಂತ ಹೇಳಿದ್ರೆ 10 ದಿನಗಳ ಬಹಳ ವೈಭವದ ಕಾರ್ಯಕ್ರಮಗಳು ಇಲ್ಲಿ ನಡೆಯುವಂಥದ್ದು. ವಿಶೇಷವಾಗಿ ಸರ್ವಧರ್ಮೀಯರ ಸೌಹಾರ್ದ ಸಮಾವೇಶ. ಈ ಕ್ಷೇತ್ರ ಕೂಡ ಸರ್ವಧರ್ಮೀಯರ ಪ್ರೀತಿಗೆ, ವಿಶ್ವಾಸಕ್ಕೆ ಪಾತ್ರರಾಗಿರ್ತಕ್ಕಂಥದ್ದು. ಇಲ್ಲಿ ಭಕ್ತರಾಗಿ ಬರುವವರು ಕೇವಲ ಮುಸಲ್ಮಾನರಲ್ಲ, ಅದೇ ನಮಗೆ ವಿಶೇಷ. ಇಲ್ಲಿ ಇವತ್ತು ನಾಡಿನಲ್ಲಿ ಏನೆಲ್ಲ ನಡೀತಾ ಇದೆ ಗೊಂದಲಗಳು ನಾವೆಲ್ಲ ನೋಡ್ತೇವೆ, ಆದರೆ ಅದಕ್ಕೆಲ್ಲ ಉತ್ತರ ಎಲ್ಲಿದೆ ಅಂತ ಕೇಳಿದ್ರೆ ಈ ಕಾಜೂರು ಕ್ಷೇತ್ರದಲ್ಲಿ ಇದೆ ಅಂತ ನಾವು ಬಹಳ ಹೆಮ್ಮೆ
ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ನಾಡಿನ ಉದ್ದಗಲದಿಂದ ಇಲ್ಲಿಗೆ ಬಹಳ ಜನ ಭಕ್ತರು ಬೇರೆ ಬೇರೆ ಧರ್ಮದವರು ಇಲ್ಲಿ ಬಂದು ಅವರವರ ಒಂದು ಇಷ್ಟಾರ್ಥವನ್ನು ಸಿದ್ಧಿಸಿಕೊಂಡು ಹೋಗ್ತಾರೆ. ಇಲ್ಲಿ ಉರುಸಿನ ಕಾರ್ಯಕ್ರಮದ ಜೊತೆಗೂ ಕೂಡ ಸರ್ವಧರ್ಮೀಯರ ಸೌಹಾರ್ದ ಸಮಾವೇಶ ಅನೇಕ ವರ್ಷಗಳಿಂದ ನಡೀತಾ ಬಂದಿದೆ. ಓಕೆ. ವಿಶೇಷವಾಗಿ ಉಳ್ಳಾಳದ ತಂಗಳ್ ಅಂತೇಳಿ ಪ್ರಸಿದ್ಧಿ ಪಡೆದಂಥ ಸೈಯದ್ ಅಬ್ದುಲ್ ರಹಮಾನ್ ಕುഞ്ഞിക്കോയ ತಂಗಳ್ ಅಂತೇಳಿ ಉಳ್ಳಾಳದಲ್ಲಿ ಸುಮಾರು 63 ವರ್ಷಗಳ ಕಾಲ ಅವರು ಅಲ್ಲಿ ಕೇಂದ್ರವಾಗಿರಿಸಿಕೊಂಡು ಇಡೀ ಕರಾವಳಿ ಕರ್ನಾಟಕ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಇಸ್ಲಾಂ ದೀನನ್ನು ಪ್ರಚಾರ ಮಾಡುವಂಥ ದೃಷ್ಟಿಯಲ್ಲಿ ಅವರು ಒಂದು ಕೆಲಸವನ್ನು ಮಾಡಿರ್ತಕ್ಕಂಥವ್ರು. ಅವರ ನೇತೃತ್ವದಲ್ಲಿ 63 ವರ್ಷಗಳ ಕಾಲ ಇಲ್ಲಿ ಉರುಸಿನ ಮಹಾಸಂಭ್ರಮ ಇಲ್ಲಿ ನಡೆದಿದೆ. ಇವತ್ತು ಅವರ ಸುಪುತ್ರ ಸೈಯದ್ ಕೂರತ್ ತಂಗಳ್ರವರು ಕಾಜಿಯಾಗಿ ಅವರ ನೇತೃತ್ವದಲ್ಲಿ ಕುಂಬೋಳು ತಂಗಳ್ ಅಂತೇಳಿ ನಮ್ಮ ಉಲಮಾ ನಾಯಕರಲ್ಲಿ ಉನ್ನತ ಸ್ಥಾನದಲ್ಲಿರುವವರು ಕುಂಬೋಳು ತಂಗಳ್ ಅಂತೇಳಿ ಅವರ ಗೌರವಾಧ್ಯಕ್ಷತೆಯಲ್ಲಿ ಇಲ್ಲಿ ಎಲ್ಲ ಚಟುವಟಿಕೆಗಳು ನಡೀತಾ ಬರ್ತಾ ಇದೆ. ಓಕೆ. ತಾವು ಹೇಳಿದ್ರಿ ಪ್ರಪಂಚದಾದ್ಯಂತ ಇಡೀ ವಿಶ್ವವೇ ಬಹಳಷ್ಟು ಇಷ್ಟಪಟ್ಟಂಥ ಕ್ಷೇತ್ರ, ಜೊತೆಗೆ ಬಹಳ ಸರ್ವಧರ್ಮೀಯರು ಕೂಡ ಇಲ್ಲಿಗೆ ಬರ್ತಾರೆ. ಬಹಳಷ್ಟು ಎಲ್ಲರನ್ನ ಆತ್ಮೀಯವಾಗಿ ಈ ಕ್ಷೇತ್ರ ಅನ್ನುವಂಥದ್ದು ಅಷ್ಟು ಸೆಳೀತಾ ಇದೆ ಅನ್ನುವಂಥದ್ದು. ಎಲ್ಲರೂ ಕೂಡ ಬಹಳಷ್ಟು ಪ್ರೀತಿ ಇಟ್ಟು ಈ ದರ್ಗಾಕ್ಕೆ ಬರ್ತಾರೆ. ಸೊ ಈ ಭಾರತದ ಈ ಭೂಮಿ ಏನಿದೆ ಇಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಸರ್ವಧರ್ಮೀಯತೆ ಇರುವಂಥದ್ದು. ಜೊತೆಗೆ ಈ ಕಾಜೂರು, ಈ ಗ್ರಾಮೀಣ, ಜೊತೆಗೆ ಇದೊಂದು ಹಳ್ಳಿ ಪ್ರದೇಶ, ಇಲ್ಲಿ ಕೂಡ ಇಂಥ ಒಂದು ಬಹಳಷ್ಟು ಪವಿತ್ರತೆ ಇರುವಂಥ ಕ್ಷೇತ್ರ. ಈ ಕ್ಷೇತ್ರದ ಬಹಳಷ್ಟು ವಿಶಿಷ್ಟತೆಗಳಿದೆ ಅನ್ನುವಂಥದ್ದು, ವೈಶಿಷ್ಟ್ಯಗಳಿವೆ ಅಂತ ನಾವು ಕೂಡ ಕೇಳ್ಪಟ್ಟಿದ್ದೇವೆ. ಸೊ ಏನೆಲ್ಲ ವಿಶೇಷತೆಗಳು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇದೆ ಅಂತ? ಈ ಕ್ಷೇತ್ರದಲ್ಲಿ ಔಲಿಯಾಗಳು ಈಗ ಇಲ್ಲಿ ಅಂತ್ಯವಿಶ್ರಾಂತಿ ಹೊಂದಿದವರಿಗೆ ಇಲ್ಲಿ ಬಂದು ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಅದು ನಮ್ಮ ಇಸ್ಲಾಂ ಧರ್ಮ ನಮಗೆ ಕಲಿಸಿಕೊಟ್ಟಿರ್ತಕ್ಕಂಥ ಮಾರ್ಗಗಳಲ್ಲಿ ಒಂದು. ಇವತ್ತು ಈ ಕ್ಷೇತ್ರದಲ್ಲಿ ಯಾರೆಲ್ಲ ಏನೆಲ್ಲ ದುಃಖಗಳು ತಮಗೆ ಕಷ್ಟಗಳಾಗಿದೆ ಅದನ್ನು ಬಂದು ಇಲ್ಲಿ ಔಲಿಯಾಗಳಲ್ಲಿ ಅವರು ಹೇಳಿಕೊಂಡು ಹೋಗ್ತಾರೆ. ಅದು ಇನ್ನೊಬ್ಬರ ಮೂಲಕವೂ ಅವರು ಹೇಳ್ಕೊಳ್ಬೋದು, ಅವರು ಬಂದು ನೇರವಾಗಿ ಅವರ ಭಾಷೆಯಲ್ಲಿ ಅವರಿಗೇನು ಭಾಷೆ ಬರ್ತದೆ ಅವರ ಮನಸ್ಸಿನ ಭಾಷೆಯಲ್ಲಿ ಅವರ ಭಾವನೆ ಮೂಲಕ ಪ್ರಾರ್ಥನೆಯನ್ನು ಮಾಡಿ ಅವರ ಖಂಡಿತವಾಗಿಯೂ ಅನೇಕ ಮಂದಿಯ ಸಮಸ್ಯೆಗಳಿಗೆ ಇಲ್ಲಿ ಉತ್ತರ ಸಿಕ್ಕಿದೆ. ಆ ಮೂಲಕ ಅವರು ಇಲ್ಲಿ ಹಾರೈಕೆಗಳನ್ನೆಲ್ಲ ಸಲ್ಲಿಸ್ತಾ ಇರ್ತಾರೆ. ಮತ್ತು ಇಲ್ಲಿ ಪ್ರತಿ ಗುರುವಾರ ದಿವಸ ವಾರಕ್ಕೊಮ್ಮೆ ಪ್ರತಿ ಗುರುವಾರ ದಿವಸ ಒಂದು ವಾರದ ಸಲಾತ್ ಕಾರ್ಯಕ್ರಮ, ಮೌಲಿದ್ ಕಾರ್ಯಕ್ರಮ ಅಂತೇಳಿ ಕುತುಬಿಯತ್ ಅಂತೇಳಿ ನಡೀತದೆ. ಅದರಲ್ಲಿ ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಾರೆ, ಅವರ ಕಷ್ಟಗಳನ್ನು ಹೇಳ್ಕೊಳ್ತಾರೆ, ಆ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಹೋಗ್ತಾರೆ. ಅವತ್ತು ಎಲ್ಲ ಬಂದವರಿಗೆ ಈ ಕ್ಷೇತ್ರದಲ್ಲಿ ರಾತ್ರಿಯ ಅನ್ನದಾನದ ವ್ಯವಸ್ಥೆಯನ್ನು ಇಲ್ಲಿ ಪ್ರತಿ ವಾರ ಈ ಆಡಳಿತ ಮಂಡಳಿ ಮಾಡ್ತಾ ಬಂದಿದೆ. ಆ ಬಳಿಕ ಪ್ರತಿ ತಿಂಗಳಿಗೊಂದು ಬಾರಿ ಸಲಾತಿನ ಒಂದು ಮಾಸಿಕ ಕಾರ್ಯಕ್ರಮ ಅಂತೇಳಿ ಸೈಯದ್ ಕಾಜೂರು ತಂಗಳ್ ಅಂತೇಳಿ ಸುಮಾರು 23-24 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ನೇತೃತ್ವವನ್ನು ನೀಡ್ತಾ ಇರೋರು, ಅವರ ನೇತೃತ್ವದಲ್ಲಿ ಮಾಸಿಕ ಸಲಾತ್ ಕಾರ್ಯಕ್ರಮ ಮತ್ತು ಸಾಮೂಹಿಕ ಪ್ರಾರ್ಥನೆ ನಡೀತದೆ. ಕಳೆದ ಕೋವಿಡ್ ಸಂದರ್ಭದಲ್ಲಿ ಇಡೀ ವಿಶ್ವಕ್ಕೆ ತೊಂದರೆ ಆದಾಗ ಇಡೀ ಜಮಾತ್ನವರು ಸೇರಿ ಕ್ಷೇತ್ರದಲ್ಲಿ ಸಾಮೂಹಿಕವಾಗಿ ಎಲ್ರಿಗೂ ಒಳ್ಳೆದಾಗಬೇಕು, ಇದು ನಮ್ಮ ಈ ಕಂಟಕ ನಿವಾರಣೆ ಆಗಬೇಕು, ಸುಭಿಕ್ಷೆ ಆಗಬೇಕು ನಾಡಿಗೆ ಅಂತೇಳಿ ಇಲ್ಲಿ ಸಾಮೂಹಿಕ ಪ್ರಾರ್ಥನೆ ನಾವು ಹಮ್ಮಿಕೊಂಡಿದ್ದೆವು. ಅದೇ ರೀತಿ ಇಲ್ಲಿ ಬೆಲ್ಲದ ಗಂಜಿಯನ್ನು ಹರಿಕೆಯಾಗಿ ಕೊಡ್ತಕ್ಕಂಥ ಒಂದು ಸಂಪ್ರದಾಯ ಕೂಡ ಹಿಂದಿನಿಂದ ಬಂದಿದೆ. ಅದು ಅವರ ಇಷ್ಟದ ಪ್ರಕಾರ ಅವರು ತಂದು ಇಲ್ಲಿ ಅವರ ಹರಿಕೆಯನ್ನು ಹೊತ್ತು ಬೆಲ್ಲದ ಗಂಜಿಯನ್ನು ಕೊಡ್ತಾರೆ. ಮತ್ತು ಅವರವರು ಪ್ರಾರ್ಥನೆ ಮಾಡಿಕೊಂಡು ಏನು ಮನಸ್ಸಲ್ಲಿ ಹೇಳ್ಕೊಳ್ತಾರೆ ಇಲ್ಲಿ ಬೆಳ್ಳಿಯ ಆಭರಣಗಳನ್ನು ಇಲ್ಲಿ ಸಂಕಲ್ಪ ಮಾಡಿ ಅವರಿಗೆ ಹರಕೆಯನ್ನು ಸಲ್ಲಿಸ್ತಕ್ಕಂಥದ್ದು ಕೂಡ ಇಲ್ಲಿಯ ವಿಶೇಷತೆಗಳಲ್ಲಿ ಒಂದು ಆಗಿದೆ. ಮತ್ತು ವರ್ಷಕ್ಕೊಮ್ಮೆ ಉರುಸು ಮಹಾಸಂಭ್ರಮ, ಅದೇ ಇಲ್ಲಿ ದೊಡ್ಡ ಸಂಭ್ರಮ. ಅದಕ್ಕಾಗಿ ಇವತ್ತು ಕರ್ನಾಟಕದ ಮಾತ್ರಲ್ಲ, ಇವತ್ತು ಬೇರೆ ಬೇರೆ ಕೇರಳದಿಂದ, ತಮಿಳುನಾಡಿನಿಂದ ಕೂಡ ಇವತ್ತು ಭಕ್ತರು ಈ ಭಾಗಕ್ಕೆ ಬರ್ತಾರೆ. ಸುಮಾರು ಲಕ್ಷಾಂತರ ಜನ ಪ್ರತಿ ವರ್ಷ ಬಂದು ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಾರೆ. ಓಕೆ ವೀಕ್ಷಕರೇ, ಈದ್ ಉಲ್ ಫಿತರ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತದೆ ಪುಟ್ಟ ವಿರಾಮದ ಬಳಿಕ. ನಾಡಿನ ಸಮಸ್ತ ಜನತೆಗೆ ರಂಜಾನ್ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಬಿ ರಮಾನಾಥ ರೈ, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ. ಶ್ರೀ ಹರೀಶ್ ಕುಮಾರ್, ಸದಸ್ಯರು, ವಿಧಾನ ಪರಿಷತ್. ಸುಹಾನ್ ಆಳ್ವ, ಕಾರ್ಯದರ್ಶಿ, NSUI ಕರ್ನಾಟಕ ರಾಜ್ಯ. ವಿರಾಮದ ಬಳಿಕ ಮತ್ತೆ ಈದ್ ಉಲ್ ಫಿತರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಕಾಜೂರು ಭಾಗದ ದರ್ಗಾ ಜೊತೆಗೆ ಮಸ್ಜಿದಲ್ಲಿದ್ದೇವೆ. ಒಂದಷ್ಟು ಮಾತುಕತೆ ಅನ್ನುವಂಥದ್ದು ಸಾಗ್ತಾ ಇದೆ. ಇಲ್ಲಿನ ಐಹಿತ್ಯ ಹೇಗಿದೆ, ಜೊತೆಗೆ ಇಲ್ಲಿನ ಶಿಕ್ಷಣ ಸಂಸ್ಥೆಗಳ ಬಗೆಗೆ ಒಂದಷ್ಟು ವಿಚಾರಗಳಿದೆ. ಬನ್ನಿ. ಕಾಜೂರಿನಲ್ಲಿ ಕೇವಲ ದರ್ಗಾ ಅಥವಾ ಮಸ್ಜಿದ್ ಅನ್ನುವಂಥದ್ದು ಬಹಳಷ್ಟು ಜನರನ್ನು ಸೆಳೀತಾ ಇಲ್ಲ. ಜೊತೆಗೆ ಇಲ್ಲಿ ಒಂದಷ್ಟು ವಿದ್ಯಾಸಂಸ್ಥೆಗಳಿದೆ, ಇಲ್ಲಿನ ಒಂದಷ್ಟು ಮದ್ರಾಸೆಗಳು, ಜೊತೆಗೆ ಅಲ್ಲಿನ ಆಡಳಿತ ಮಂಡಳಿ ಏನಿದೆ ಸೇರಿಕೊಂಡೊಂದು ವಿದ್ಯಾಸಂಸ್ಥೆಗಳನ್ನು ಬಹಳಷ್ಟು ಸುಸಜ್ಜಿತ ರೀತಿಯಲ್ಲಿ, ಸುವ್ಯವಸ್ಥಿತ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಅದರ ಬಗ್ಗೆ ಮಾತನಾಡಬೇಕು.
ನಾನು ಅಚ್ಚು ಮುಂಡಾಜಿ ಅವ್ರ ಜೊತೆ ಒಂದಷ್ಟು ಮಾತನಾಡ್ತಾ ಇದ್ದೆ ಇಲ್ಲಿನ ಐಹಿತ್ಯದ ಬಗ್ಗೆ. ಬಹಳಷ್ಟು ಇತಿಹಾಸ ಇರುವಂಥ ದರ್ಗಾ ಇರುವಂಥ ಅಥವಾ ಒಂದು ಮಸ್ಜಿದ್ ಇರುವಂಥ ಪ್ರದೇಶ, ಅಲ್ಲಿ ವಿದ್ಯಾಸಂಸ್ಥೆಯೂ ಕೂಡ ಇದೆ. ಅದೆಷ್ಟೋ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಜನೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಒಂದು ಉಜ್ವಲ ಭವಿಷ್ಯವನ್ನು ಪಡ್ಕೊಳ್ತಾ ಇರುವಂಥದ್ದು. ಇದ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ತಾವು? ಅಂದರೆ ಬಹಳಷ್ಟು ವಿದ್ಯಾಸಂಸ್ಥೆಗಳು ಇಲ್ಲಿ ಇದ್ದಾವೆ ನೋಡೋದಕ್ಕೆ ಹೋದರೆ, ಇಂಗ್ಲೀಷ್ ಮೀಡಿಯಂ ಇರ್ಬೋದು, ಕನ್ನಡ ಮೀಡಿಯಂ ಇರ್ಬೋದು. ಯಾವ ರೀತಿಯಲ್ಲಿ ಇದೆ ಇಲ್ಲಿನ ವ್ಯವಸ್ಥೆಗಳು ಅಂತ? ಕಾಜೂರು ಅಂದ ಮಾತ್ರಕ್ಕೆ ಕೆಲವರಿಗೆ ಇರುವಂಥದ್ದು ದರ್ಗಾ ಶರೀಫ್ ಮತ್ತು ಇಲ್ಲಿಯ ಮಸೀದಿ ಇತ್ಯಾದಿ ಮಾತ್ರ ಅಂತೇಳಿ ಭಾವನೆ ಇರ್ತದೆ. ಆದರೆ ಇಲ್ಲಿ ಶಿಕ್ಷಣ ಸಂಸ್ಥೆಗಳಿದೆ ಸಾಕಷ್ಟು. ವಿಶೇಷವಾಗಿ LKG ಮತ್ತು UKG ಇಂಗ್ಲೀಷ್ ಮೀಡಿಯಮ್ ಇಲ್ಲಿ ಇದೆ. 1ನೇ ಕ್ಲಾಸು CBSE ತರಗತಿಗಳು ಇಲ್ಲಿ ನಡೀತಾ ಇದೆ. ಆಮೇಲೆ 2005ರಿಂದ ಇಲ್ಲಿ ಸರ್ಕಾರದಿಂದ ಅಂಗೀಕೃತಗೊಂಡಿರುವಂಥ ಪ್ರೌಢಶಾಲೆ ನಡೀತಾ ಇದೆ, 8, 9 ಮತ್ತು 10. ವಿಶೇಷವಾಗಿ ಇಲ್ಲಿ ಗ್ರಾಮಾಂತರ ಭಾಗದ, ನೀವೆಲ್ಲ ನೋಡಿದ್ರಿ ಪರಿಸರ, ಗ್ರಾಮಾಂತರ ಭಾಗದ ಈ ಮಕ್ಕಳು ಹೈಸ್ಕೂಲಿಗೆ ಹೋಗಬೇಕಾದ್ರೆ 11 ಕಿಲೋಮೀಟರ್ ಮುಂಡಾಜೆಗೆ ಹೋಗಬೇಕು. ಆ ಸಂದರ್ಭದಲ್ಲಿ ಸರ್ಕಾರ ಇಲ್ಲಿ ಒಂದು ಹೈಸ್ಕೂಲನ್ನು ಮಂಜೂರು ಮಾಡಿಕೊಟ್ಟಿದೆ. ಈ ರಹಮಾನಿಯ ಆಡಳಿತ ಮಂಡಳಿಯ ಅಡಿಯಲ್ಲಿ ಹೈಸ್ಕೂಲ್ ಬರ್ತದೆ. 5 ಬಾರಿ ಅದು 100% ಫಲಿತಾಂಶವನ್ನು ಕೂಡ ದಾಖಲಿಸಿದೆ. ಆ ಬಳಿಕ ಕಳೆದ ವರ್ಷ ಮಹಿಳಾ ಶರಿಯತ್ ಕಾಲೇಜು, ಅದು ನಮ್ಮ ಶರಿಯತ್ ವಿದ್ಯಾಭ್ಯಾಸವನ್ನು ಕಲಿಸ್ತಕ್ಕಂಥ ಮಹಿಳೆಯರಿಗಾಗಿ ಮಾತ್ರ ಇರುವಂಥ ಕ್ಯಾಂಪಸ್. ಅಲ್ಲಿ ಟೀಚರ್ಸ್ಗಳು ಕೂಡ, ಲೆಕ್ಚರರ್ಸ್ ಕೂಡ ಮಹಿಳೆಯರು ಇರ್ತಾರೆ, ಪುರುಷರಿಗೆ ಅವಕಾಶ ಇರೋದಿಲ್ಲ. ಆ ಬಳಿಕ ಈ ಅಕಾಡೆಮಿಕ್ ಇಯರ್ನಿಂದ PUCಯ ವಿದ್ಯಾಭ್ಯಾಸವನ್ನು ಕೂಡ, ಈ ಮಹಿಳಾ PUCಯನ್ನು ಕೂಡ ಆರಂಭ ಮಾಡಿದ್ದೇವೆ. ಅದರ ಜೊತೆಗೆ ಇಲ್ಲಿ ಮದ್ರಸಗಳಲ್ಲಿ ಇಲ್ಲಿನ ಕಾಜೂರಿನ ಆಡಳಿತ ಮಂಡಳಿ ಒಂದು 5 ಮಸೀದಿಗಳಿಗೆ ನೇತೃತ್ವವನ್ನು ನೀಡುತ್ತದೆ. ವಿಶೇಷವಾಗಿ ಕಾಜೂರಲ್ಲಿ 2 ಮಸೀದಿಗಳಿದೆ. ಆ ಬಳಿಕ ಕುಕ್ಕಾವಿನಲ್ಲಿ ಒಂದು ಮಸೀದಿ ಇದೆ, ಜಿ ನಗರ ಅಂತೇಳಿ ಅಲ್ಲಿ ಒಂದು ಮಸೀದಿ ಇದೆ, ಮತ್ತು ದಿಡುಪೆಯಲ್ಲಿದೆ. ಇದೆಲ್ಲದರ ಆಡಳಿತ ನಿರ್ವಹಣೆಯ ಕೇಂದ್ರ ಸ್ಥಾನ ಕಾಜೂರು. ಅಲ್ಲಿನ ಧರ್ಮಗುರುಗಳ ವೇತನ ಇರ್ಬೋದು, ಅಲ್ಲಿ ಸಹಾಯಕ ಧರ್ಮಗುರುಗಳ ವೇತನ ಇರ್ಬೋದು, ಅದನ್ನೆಲ್ಲ ಇಲ್ಲಿ ಆಡಳಿತ ಮಂಡಳಿ ಇಲ್ಲಿ ಪೂರೈಸ್ತದೆ. ಆ ಬಳಿಕ ಇಲ್ಲಿ ತುಂಬ ಮಂದಿ ಸಿಬ್ಬಂದಿಗಳಿದ್ದಾರೆ. ಇಲ್ಲಿ ಆಡಳಿತ ವ್ಯವಸ್ಥೆ ಅಂತ ಹೇಳುವಾಗ ನಿಮಗೆಲ್ಲ ಗೊತ್ತಿದೆ, ಕಚೇರಿಗಳು, ವ್ಯವಸ್ಥೆಗಳು, ಮ್ಯಾನೇಜರು ಇತ್ಯಾದಿ ಎಲ್ಲ ಪೋಸ್ಟ್ಗಳು, ಶಿಕ್ಷಣ ಸಂಸ್ಥೆಯಲ್ಲಿ ಉಪನ್ಯಾಸಕರು, ಮುಖ್ಯೋಪಾಧ್ಯಾಯರು, ಪ್ರಾಂಶುಪಾಲರು ಎಲ್ಲರೂ ಇದ್ದಾರೆ. ಶರಿಯತ್ ಕಾಲೇಜ್ ಅಂತ ಹೇಳುವಾಗ ನಮಗೆ ಧಾರ್ಮಿಕ ವಿದ್ಯೆಯನ್ನು ಕಲಿಸ್ತಕ್ಕಂಥ ಅಲ್ಲಿ ಮುದರಿಸ್ಗಳು ಅಂತ ಹೇಳ್ತೇವೆ ನಾವು, ಧರ್ಮಗುರುಗಳು, ಅವರು ಕೂಡ ಅವರ ವೇತನಗಳನ್ನೆಲ್ಲ ಇಲ್ಲಿ ಆಡಳಿತ ಮಂಡಳಿ ಭರಿಸ್ತಾ ಇದೆ. ಮುಂದೆ ಭವಿಷ್ಯದಲ್ಲಿ ಈ ವಿದ್ಯಾಸಂಸ್ಥೆಗಳಿಗಾಗಿ ಪ್ರತ್ಯೇಕವಾದಂಥ ಒಂದು ಟ್ರಸ್ಟನ್ನು ರಚಿಸಿ ಅದನ್ನು ಮುನ್ನಡೆಸಲಿಕ್ಕೆ, ಹೆಜ್ಜೆಗಳನ್ನು ಇಡಲಿಕ್ಕೆ ಎಲ್ಲ ತಯಾರಿಗಳು ನಡೀತಾ ಇದೆ. ಇಲ್ಲಿ ಉರುಸ್ ಸಂದರ್ಭದಲ್ಲಿ ಮಾತ್ರ ಕಾಜೂರು ಮತ್ತು ಕಿಲ್ಲೂರು ಈ 2 ಜಮಾತ್ನವರು, ಅಲ್ಲಿಂದ 25 ಮಂದಿ ಆಡಳಿತ ಮಂಡಳಿಯ ಸದಸ್ಯರು ಇಲ್ಲಿಗೆ ಆಯ್ಕೆಯಾಗಿ ಬರ್ತಾರೆ. ಇಲ್ಲಿನ 25 ಮಂದಿ, ಒಟ್ಟು 50 ಮಂದಿಯ ಒಂದು ಸಮಿತಿ ರಚನೆ ಮಾಡಿ ಉರುಸಿನ ಒಂದು ಸಂಭ್ರಮವನ್ನು ಆ ಸಂದರ್ಭದಲ್ಲಿ ಎಲ್ಲರೂ 2 ಜಮಾತ್ನವರು ಸೇರಿ ಬಹಳ ಪ್ರೀತಿ ವಿಶ್ವಾಸದಿಂದ ನಡೆಸಿಕೊಂಡು ಹೋಗ್ತಾರೆ. ಆ ಬಳಿಕ ಎಲ್ಲವೂ ಕೂಡ ಇಲ್ಲಿನ ಆಡಳಿತ ಮಂಡಳಿ ಪ್ರತ್ಯೇಕವಾದಂಥ ಆಡಳಿತ ವ್ಯವಸ್ಥೆಗಳನ್ನು ನಡೆಸ್ಕೊಂಡು ಹೋಗ್ತಾ ಇದೆ. ಓಕೆ, ಇಲ್ಲಿನ ಶಿಕ್ಷಣ ಸಂಸ್ಥೆಗಳು ಅಂತ ಬಂದಾಗ ಯಾವ ರೀತಿಯಲ್ಲಿ ಆಡಳಿತ ಅನ್ನುವಂಥದ್ದು ನಡೀತದೆ, ಜೊತೆಗೆ ವಿದ್ಯಾರ್ಥಿಗಳ ಉತ್ಸಾಹ ಇರ್ಬೋದು, ಶಿಕ್ಷಕರ ಒಂದು ಪಾಠ ಮಾಡುವ ವಿಧಾನಗಳಿರ್ಬೋದು, ಎಲ್ಲವೂ ಕೂಡ ಯಾವ ರೀತಿಯಲ್ಲಿ ನಡೀತಾ ಇದೆ ಈವರೆಗೆ ಅಂತ? ಎಲ್ಲವೂ ಸರ್ಕಾರದ ಏನು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿಯಮಗಳೇನಿದೆ ಅದರ ಪ್ರಕಾರ ನಡೀತಕ್ಕಂಥದ್ದು. ಧಾರ್ಮಿಕ ವಿದ್ಯಾಸಂಸ್ಥೆಯನ್ನು ಇಲ್ಲಿ ಮುಸಲ್ಮಾನ ಧಾರ್ಮಿಕ ಸಂಸ್ಥೆ ನಡೆಸ್ತಾ ಇದೆ ಅಂತ ಬಿಟ್ಟರೆ ಅದರಲ್ಲಿ ಯಾವುದೇ ಧರ್ಮದ ಹಸ್ತಕ್ಷೇಪಗಳು ಖಂಡಿತ ಇಲ್ಲ ಎಲ್ಲೂ ಕೂಡ. ನಮ್ಮ ಶರಿಯತ್ ಕಾಲೇಜ್ ಅಂತ ಹೇಳಿದ್ರೆ ಅದು ಪ್ರತ್ಯೇಕವಾದಂಥ ಧರ್ಮವನ್ನು ಕಲಿಸ್ತಕ್ಕಂಥದ್ದೇ. ಮತ್ತೊಂದು ದೈವ ಕಾಲೇಜ್ ಅಂತಿದೆ. ದೈವ ಅಂತ ಹೇಳಿದ್ರೆ ನಮ್ಮ ಧರ್ಮಗುರುಗಳಾಗಲಿಕ್ಕೆ ಅಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳನ್ನು ಇಲ್ಲಿ ಕರೆಸಿ ಅವರಿಗೆ ಇಲ್ಲಿಯ ಸನ್ನಿವಾಸ ಶೈಲಿಯಲ್ಲಿ, ಅಂದರೆ ಅವರು ರೆಸಿಡೆನ್ಷಿಯಲ್ ಫ್ರೀ ಆಗಿ ಕೊಟ್ಟು ಉಚಿತ ವಿದ್ಯಾಭ್ಯಾಸ ಎಲ್ಲವನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದೇವೆ. ಅವರಿಗೆ ಊಟ, ವಸತಿ ಮತ್ತು ವಿದ್ಯಾಭ್ಯಾಸ, ಅವರನ್ನು ಉನ್ನತ ಮಟ್ಟದ ವಿದ್ಯಾಭ್ಯಾಸಕ್ಕೆ ಕಲಿಯಲಿಕ್ಕೆ ಬೇಕಾದಂಥ ಪ್ರಾಥಮಿಕ ಎಲ್ಲ ಹಂತಗಳನ್ನು ಇಲ್ಲಿ ಕಲಿಸಿ ಅವರನ್ನು ಮತ್ತೆ ಬೇರೆ ಬೇರೆ ಕಾಲೇಜುಗಳಿಗೆ, ಅಂದರೆ ಧಾರ್ಮಿಕ ಪದವಿಯನ್ನು ಪಡೀತಕ್ಕಂಥ ಕಾಲೇಜುಗಳಿಗೆ ಇಲ್ಲಿಂದ ನಾವು ರೆಫರೆನ್ಸ್ ಮಾಡ್ತೇವೆ. ಓಕೆ, ಈ ಕಾಜೂರು ದರ್ಗಾ ಜೊತೆಗೆ ಮಸ್ಜಿದ್ ಇರ್ಬೋದು, ಶಿಕ್ಷಣ ಸಂಸ್ಥೆಗಳಿರ್ಬೋದು, ಜೊತೆಗೆ ಈ ಪರಿಸರದ ಒಂದಷ್ಟು ಜನ ನಿವಾಸಿಗಳಿದ್ದಾರೆ, ಯಾವ ರೀತಿ ಒಡನಾಟ ಇದೆ ಅಂತ? ಬಹಳ ಒಂದು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದರೆ, ಉರುಸಿನ ಸಂದರ್ಭದಲ್ಲಿ ಇಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಕಳೆದ 3 ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದೇವೆ. ಅದೇನಂತ ಜನಪ್ರತಿನಿಧಿ ಮತ್ತು ಸೌಹಾರ್ದ ಸಂಗಮ ಅಂತ ಹೇಳಿ. ನಾವು ಈ ಆಸುಪಾಸಿನ ಒಂದು 5 ಪಂಚಾಯತ್ಗಳು, ಅದು ಕಡಿರುದ್ಯಾವರ ಇರ್ಬೋದು, ಮಿತ್ತಬಾಗಿಲು ಇರ್ಬೋದು, ಮಲವಂತಿಗೆ ಇರ್ಬೋದು, ಇಂದಬೆಟ್ಟು ಇರ್ಬೋದು, ಇವರನ್ನೆಲ್ಲ ಇಲ್ಲಿಯ ಜನಪ್ರತಿನಿಧಿಗಳನ್ನು ಇಲ್ಲಿ ಕರೆಸಿ ಅವರ ಜೊತೆ ನಮ್ಮ ಪ್ರೀತಿ ಬಾಂಧವ್ಯವನ್ನು ಹಂಚಿಕೊಳ್ಳುವಂಥ ಒಂದು ವಿಶೇಷ ಕಾರ್ಯಕ್ರಮ. ಇಲ್ಲಿನ ಹಿಂದೂ ಬಾಂಧವರು ಮತ್ತು ಮುಸಲ್ಮಾನ ಬಾಂಧವರು ಬಹಳ ಪ್ರೀತಿ ವಿಶ್ವಾಸದಿಂದ ನಡೀತಾ ಇದ್ದಾರೆ. ಇಲ್ಲಿ ದರ್ಗಾಗಳಿಗೆ ಬರತಕ್ಕಂಥದ್ದು, ಅವರು ಕೂಡ ಇಲ್ಲಿಯ ಅವರ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಕ್ಕದಲ್ಲೇ ನಾನು ವಿಶೇಷವಾಗಿ ಹೇಳಬೇಕು, ಒಂದು ಧಾರ್ಮಿಕ ಸೌಹಾರ್ದತೆಗೆ ಒಂದು ಬಹಳ ಒಂದು ಸಂತೋಷದ ವಿಚಾರ. ಇಲ್ಲಿ ನೇತ್ರಾವತಿ ನದಿ ಹರಿಯುತ್ತದೆ. ನೇತ್ರಾವತಿ ನದಿಯ ಈ ಭಾಗದಲ್ಲಿ ಕಾಜೂರು ದರ್ಗಾ ಶರೀಫ್ ಇದೆ, ಆ ಭಾಗದಲ್ಲಿ ಕೊಲ್ಲಿ ದುರ್ಗಾದೇವಿ ದೇವಸ್ಥಾನ ಇದೆ. ಅಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ನಡೀತದೆ. ಈಗ ದೇವಸ್ಥಾನದ ಬಹಳ ವೈಭವದ ಜೀರ್ಣೋದ್ಧಾರ ನಡೀತಾ ಇದೆ. ಮುಂದೆ ಬಹಳ ದೊಡ್ಡ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಎಲ್ಲ ನಡೀಬಹುದು ಮುಂದಕ್ಕೆ. ಅದೆಲ್ಲ ಇಲ್ಲಿಯ ಪರಸ್ಪರರು ಬಹಳ ಪ್ರೀತಿಯಿಂದ ಎಲ್ಲ ಹಬ್ಬಗಳಲ್ಲಿ ಆಚೆ ಈಚೆ ಭಾಗವಹಿಸ್ತಾ ಇದ್ದಾರೆ ಅನ್ನೋದೇ ಬಹಳ ಸಂತೋಷದ ವಿಚಾರ. ಓಕೆ. ವೀಕ್ಷಕರೇ, ಕಳೆದ 23 ವರ್ಷಗಳಿಂದ ಕಾಜೂರಿನಲ್ಲಿ ಪ್ರಧಾನ ಧರ್ಮಗುರುಗಳಾಗಿ ಸೇವೆ ಸಲ್ಲಿಸ್ತಾ ಇರುವಂಥ
ಸೈಯದ್ ಕಾಜೂರ್ ತಂಗಳ್ ಅವರು ಈ ದಿನದ ವಿಶೇಷ ದಿನ, ಜೊತೆಗೆ ಏನು ಈ ದಿನದ ವಿಶೇಷತೆ ಇದೆ, ಜೊತೆಗೆ ಹಬ್ಬದ ಸಂಭ್ರಮದ ಕ್ಷಣ ಇದೆ. ಸೊ ಈ ಬಗ್ಗೆ ಒಂದು ಸಂದೇಶವನ್ನು ನೀಡಿದ್ದಾರೆ. ಏನಿದೆ ಸಂದೇಶ ಅನ್ನೋದನ್ನು ನೋಡ್ಕೊಂಡು ಬರೋಣ. ഏവർക്കും ഈദുൽ ഫിത്തർ ആശംസകൾ. ഒരു മാസക്കാലത്തോളം അന്നപാനീയങ്ങളും വിചാരങ്ങളും ത്യജിച്ച് സൃഷ്ടാവായ അള്ളാഹുവിൻ്റെ ആജ്ഞയ്ക്ക് വഴിപ്പെട്ട് പട്ടിണി എന്താണ്, വിഷമമെന്താണ്, പ്രയാസമെന്താണ് എന്ന് മനസ്സിലാക്കി ആത്മാവിനെയും ശരീരത്തെയും പാകപ്പെടുത്തിയെടുത്ത് ഒരു മാസത്തെ വ്രതാനുഷ്ഠാനത്തിന് പരിസമാപ്തി കുറിച്ചുകൊണ്ട് മുസ്ലിം സമൂഹം ഇന്ന് ഈദുൽ ഫിത്തർ ആഘോഷിക്കുകയാണ്. മനസ്സിൻ്റെ വൈകല്യം കാരണം വെറുപ്പിൻ്റെയും വൈരാഗ്യത്തിൻ്റെയും വിദ്വേഷത്തിൻ്റെയും വിഷബീജങ്ങൾ പാകി സൗഹാർദ്ദവും ഐക്യവും നഷ്ടപ്പെട്ട ഈ കാലഘട്ടത്തിൽ സ്നേഹത്തിൻ്റെയും സൗഹാർദ്ദത്തിൻ്റെയും സമാധാനത്തിൻ്റെയും മതമായ പവിത്രമായ ദീനുൽ ഇസ്ലാമിൻ്റെ 1000 ഈദുൽ ഫിത്തർ ആശംസകൾ നേരുകയാണ്. ജാതി മത ഭേദമന്യേ സർവർക്കും ശാന്തിയും സമാധാനവും സമ്പൽ സമൃദ്ധിയും ഉണ്ടാവട്ടെ എന്ന് പ്രാർത്ഥിക്കുകയാണ്. ವೀಕ್ಷಕರೇ, ಕಾಜೂರಿನಲ್ಲಿರುವಂಥ ಮಸೀದಿ ಇರ್ಬೋದು ಅಥವಾ ಇಲ್ಲಿನ ದರ್ಗಾ ಇರ್ಬೋದು, ಇಲ್ಲಿನ ಇತಿಹಾಸ ಅನ್ನುವಂಥದ್ದು ಹೇಗಿದೆ, ಜೊತೆಗೆ ಈ ರಂಜಾನ್ ತಿಂಗಳ ವಿಶೇಷತೆಗಳೇನು, ಜೊತೆಗೆ ಇವತ್ತು ಈದುಲ್ ಫಿತರ್ ಅನ್ನುವಂಥ ಈ ಹಬ್ಬದ ಆ ದಿನದ ಸಂಭ್ರಮ ಏನು ಅನ್ನುವಂಥದ್ದನ್ನು ಇಲ್ಲಿನ ಆಡಳಿತ ಮಂಡಳಿಯ ಟ್ರಸ್ಟ್ಗಳಿರ್ಬೋದು, ಅಧ್ಯಕ್ಷರಿರ್ಬೋದು, ಜೊತೆಗೆ ಇಲ್ಲಿನ ಗುರುಗಳಿರ್ಬೋದು, ಧರ್ಮಗುರುಗಳಿರ್ಬೋದು, ಎಲ್ಲರೂ ಕೂಡ ಬಹಳಷ್ಟು ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ರು. ಜೊತೆಗೆ ನಾವು ಕೂಡ ಅಂದ್ಕೊಂಡದೇ ಈ ಕಾಜೂರು ಈ ಭಾಗದ ಜನರೇನಿದ್ದಾರೆ ಬಹಳಷ್ಟು ಇಷ್ಟಪಡುವಂಥ ದರ್ಗಾ ಇರ್ಬೋದು, ಮಸೀದಿ ಇರ್ಬೋದು, ಜೊತೆಗೆ ಇಲ್ಲಿನ ಸೌಹಾರ್ದತೆ ಅನ್ನುವಂಥದ್ದು ಜಗತ್ತಿಗೆ ಒಂದು ರೀತಿಯ ಸಂದೇಶವನ್ನು ಕೊಡ್ತಾ ಇದೆ. ಜೊತೆಗೆ ಈ ಹಬ್ಬ, ಜೊತೆಗೆ ಇಲ್ಲಿನ ಉರುಸು ಅನ್ನುವಂಥದ್ದು ಜಗತ್ತಿಗೆ ಒಂದು ರೀತಿಯ ಪ್ರೀತಿಯ ಸಂದೇಶವನ್ನು ಹಂಚುವಂಥ ಕೆಲಸವನ್ನು ಮಾಡ್ತಾ ಬಂದಿದೆ ಅನ್ನುವಂಥ ಮಾತಿನ ಮೂಲಕ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ. ನಾಡಿನ ಸಮಸ್ತ ಜನತೆಗೆ ರಂಜಾನ್ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಶ್ರೀ ಬಿ ರಮಾನಾಥ ರೈ, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ. ಶ್ರೀ ಹರೀಶ್ ಕುಮಾರ್, ಸದಸ್ಯರು, ವಿಧಾನ ಪರಿಷತ್. ಸುಹಾನ್ ಆಳ್ವ, ಕಾರ್ಯದರ್ಶಿ, NSUI ಕರ್ನಾಟಕ ರಾಜ್ಯ.